ಅದನ್ನು ಹಾಗೇ ತಗೊಳ್ಬೋದು. ಚಪಾತಿ ಕೂಡ ಬೇಕು ಅಂತಿಲ್ಲ, ಬಟ್ ಚಪಾತಿಗೆ ಟೇಸ್ಟ್ ಅಲ್ಲ ಚೆನ್ನಾಗಿರುತ್ತೆ, ಹಾಗಾಗಿ ನೀವು ಚಪಾತಿ ಕೂಡ ಗಮ್ಮತ್ತಾಗಿ ತಂದಿದ್ದೀರಾ. ಈಗ ಫಸ್ಟಿಗೆ ಯಾವುದು ಗೋಡಂಬಿ ಎಲ್ಲ ಕಾಣ್ತುಂಟು, ಅಂದರೆ ಕಾಜು ಮಸಾಲಾನ ರೆಡಿ ಮಾಡುವಾಗಲಾಗಿದ್ರೆ ಎಂತ ಬೇಕು ಫಸ್ಟಿಗೆ? ಒಂದು ಪಾತ್ರೆ ಇಡಿ. ಅಂದರೆ ಫಸ್ಟಿಗೆ ನಾವೆಲ್ಲ ಹುರ್ಕೊಳ್ಳೋದಾ? ಹೌದು, ಅಂದರೆ ಈರುಳ್ಳಿ ಮತ್ತು ಕ್ಯಾಶ್ಯೂ ಅನ್ನು ಬಿಸಿ ಮಾಡಲಿಕ್ಕೆ ಉಂಟು. ಬಿಸಿ ಮಾಡಲಿಕ್ಕೆ ಉಂಟು. ಓಕೆ, ಹಾಗಾದರೆ ಫಸ್ಟಿಗೆ ಒಲೆ ಒರೆಸ್ಬೇಕಲ್ಲ? ಹೌದು. ಅಂದರೆ ನೀರಲ್ಲಿ ಅದನ್ನು ಬಿಸಿ ಮಾಡ್ಕೊಳ್ಳೋದಾ? ನೀರು ಹಾಕಿ ಜಾಸ್ತಿ ಬೇಕಾಗುತ್ತಾ? ಸಾಕು. ಎಸ್, ನೀರು ಬಿಸಿ ಆಗಲಿ. ಓಕೆ. ಈಗ 2 ಈರುಳ್ಳಿ ತಗೊಂಡಿದ್ದೇನೆ. 2 ಈರುಳ್ಳಿ ಹಾಕ್ತಿದ್ದೇನೆ. ಈರುಳ್ಳಿ ಮತ್ತು ಕ್ಯಾಶ್ಯೂ ಬಿಸಿ ಹಾಕ್ಲಿಕ್ಕೆ ಉಂಟು. ಹೌದು, ಹಾಕ್ತಿದ್ದೇನೆ. ಅದನ್ನು ಸ್ವಲ್ಪ ದೊಡ್ಡಕ್ಕೆ ಅಂದರೆ ಅದನ್ನು ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ ನೆಕ್ಸ್ಟು? ಹೌದು, ಮಿಕ್ಸಿಯಲ್ಲಿ ಗ್ರೈಂಡರ್. ಹೌದು. ಈಗ ಸ್ವಲ್ಪ ಗೇರು ಬೀಜ ಹಾಕ್ತಿದ್ದೇನೆ. ಓಕೆ. ಆ್ಯಕ್ಚುಲಿ ನಾರ್ಮಲ್ ಆಗಿ ಗೇರು ಬೀಜವನ್ನೆಲ್ಲ ಹುರಿದು ಹಾಕ್ತಾ ಇದ್ದಾರೆ, ಬಟ್ ನೀವು ಇವತ್ತು ಬಿಸಿ ಮಾಡಿ ಹಾಕ್ತಿದ್ರೆ ಅದೇ ಸ್ಪೆಷಲ್ ಅಂತ ಹೇಳ್ಬೋದಲ್ಲ? ಓಕೆ. ಇದಾಗುವಾಗ ಬೇರೆ ಏನಾದರೂ ರೆಡಿ ಮಾಡ್ಲಿಕ್ಕೆ ಉಂಟಾ? ಹೌದು. ಇದೀಗ ಆಚೆ ಗ್ಯಾಸಲ್ಲಿ ಇಟ್ಟು ಒಂದು ಬನಾನ ಇಡಿ. ಓಕೆ. ಓಕೆ, ಇದನ್ನು ಈ ಕಡೆ ಇಡಬೇಕಲ್ಲ, ಅಲ್ಲಿ ಬಾಣಲೆ ಇಡಬೇಕು. ಎಸ್. ಆಯಿಲ್ ಹಾಕ್ಬೇಕಾ? ಇಲ್ಲ, ತುಪ್ಪ. ಓಕೆ, ನಾವು ತುಪ್ಪ ಅಂತ ಬಂದಾಗ KFCಯವರ ಶುದ್ಧ ಹಸುವಿನ ತುಪ್ಪ ಸಾಕಾಗುತ್ತಾ? ಹಾಕಿ ಸ್ವಲ್ಪ, 1-2 ಸ್ಪೂನಾ? ಹೌದು. ಎಸ್. ಅಂದರೆ ಈಗ ನೀವು ಗೋಡಂಬಿಯನ್ನು ಬಿಸಿ ಮಾಡ್ಕೊಳ್ಳೋದು, ಗೋಡಂಬಿ ಮತ್ತು ಈರುಳ್ಳಿ ಬಿಸಿ ಆಗಲಿಕ್ಕೆ ಉಂಟು. ಮತ್ತು ಇದರಲ್ಲಿ ತುಪ್ಪದಲ್ಲಿ ವಾಪಸ್ ನೀವು ಅಲ್ಲಿ ಕೂಡ ಏನು ಗೋಡಂಬಿ ತಗೊಳ್ತಿದ್ದೀರಾ? ಹೌದು. ಓಕೆ. ಕಾಜು ಮಸಾಲ ಅಲ್ಲ? ಕಾಜು ಮಸಾಲ, ಹಾಂ. ಓಕೆ. ಅಂದರೆ ಇದು ಈಗ ಬಿಸಿ ಇಟ್ಟಿದ್ದು ನಮಗೆ ಈಗ ಪೀಸ್ ಆ ಥರ ಸಿಗಲಿ ಅಂತಿಲ್ಲ? ಅಲ್ಲ, ರುಬ್ಲಿಕ್ಕೆ. ಅದನ್ನು ಕೂಡ ರುಬ್ಲಿಕ್ಕೆ ಉಂಟಾ? ಅಲ್ಲಿ ಹುರಿದಿದ್ದನ್ನು ಕೂಡ ರುಬ್ಲಿಕ್ಕೆ ಉಂಟು? ಹುರಿದನ್ನು ರುಬ್ಲಿಕ್ಕಿಲ್ಲ, ಅದು ಕೊನೆಗೆ ಹಾಕಲಿಕ್ಕೆ. ಓಕೆ. ಇದು ಕೊಡಿ. ಈಗ ತುಪ್ಪ ಬಿಸಿ ಆಗಿದೆ. ಪರಿಮಳ ಬರ್ತಾ ಉಂಟು ನೋಡಿ, KFCಯವರ ಶುದ್ಧ ಹಸುವಿನ ತುಪ್ಪ ಘಮ ಬರ್ತಾ ಉಂಟು. ಎಸ್. ಕ್ಯಾಶ್ ಹಾಕ್ತಿದ್ದೇನೆ. ಫಾಸ್ಟ್ ಇಡಿ. ಇದೊಂದು ಬ್ರೌನ್ ಕಲರ್ ಬರೋ ತನಕ ಬಿಸಿ ಮಾಡ. ಹೌದು. ಇದೆಲ್ಲ ನಾರ್ಮಲ್ ಯಾವುದಕ್ಕೆ ಚಪಾತಿಗೆಲ್ಲ ಒಳ್ಳೇದಂತಲ್ಲ? ಚಪಾತಿ, ಪರೋಟ ಇದಕ್ಕೆಲ್ಲ ಒಳ್ಳೇದು, ಮತ್ತು ಈ ನೀರು ದೋಸೆಗೆಲ್ಲ ಒಳ್ಳೇದಾಗುತ್ತಾ ಅಂತಲ್ಲ? ಇದೀಗ ಆಗಿದೆ ಆಲ್ಮೋಸ್ಟ್ ನೋಡಿ, ಬ್ರೌನ್ ಆಗಿ ಬಂದಿದೆಲ್ಲ? ಹೌದು. ಎಸ್. ಆಫ್ ಮಾಡಿದೆ ಇದು? ಆಫ್ ಮಾಡಿ, ಅದು ಕೂಡ ಆಫ್ ಮಾಡಿ. ಎರಡನ್ನು ಕೂಡ ಒಟ್ಟಿಗೆ ಆಫ್ ಮಾಡಬೇಕಲ್ಲ? ಓಕೆ. ಇದೀಗ ನಾವು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಬೋದಾ? ಇದೀಗ ಹಾಕ್ತಿದ್ದೇನೆ ಇದಕ್ಕೆ. ಓಕೆ. ಓಕೆ. ಬಣಲೆ ಆಮೇಲೆ ಫ್ರೈ ಮಾಡ್ಲಿಕ್ಕೆ ಉಂಟಾ? ಇಡಿ. ಓಕೆ. ಎಸ್, ನಾವು ಅದೇ ಬಣಲೆ ಯೂಸ್ ಮಾಡ್ತಿದ್ವಲ್ಲ? ಈಗ ಅದೇ ತುಪ್ಪದಲ್ಲಿ ನಾವು ಏನು ಹುರಿದಿರುವ ಅದೇ ತುಪ್ಪ ಇರುತ್ತೆ, ಸಾಕಾಗುತ್ತಲ್ಲ? ಹೌದು. ಈಗ ಒಂದು ಪಲಾವ್ ಎಲೆ ತಗೊಂಡಿದ್ದೇನೆ. ಓಕೆ. ಪಲಾವ್ ಎಲೆ ಹಾಕ್ತಿದ್ದೇನೆ, ಮತ್ತು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟು, ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿದಂಥ ಸಣ್ಣ ಈರುಳ್ಳಿ ಓಕೆ 2 ತಗೊಂಡಿದ್ದೇನೆ. ನೋಡಿ, ಪಲಾವ್ ಎಲೆ ಹಾಕಿದ ಕಾರಣ ಪರಿಮಾಣ ಗಮ್ಮತ್ತು ಬರ್ತಂತಲ್ಲ? ಗ್ಯಾಸ್ ಫಾಸ್ಟ್ ಇಡಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಎಲ್ಲವನ್ನು ಹಾಕಿ ಹಾಕೊಳ್ಳೋದಲ್ಲ? ಹೌದು. ಈಗ 2 ಸಣ್ಣ ಟೊಮೆಟೊ ತಗೊಂಡಿದ್ದೇನೆ, ಟೊಮೆಟೊ ಹಾಕ್ತಿದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕಲ್ಲ ಅದು? ಹೌದು. ಈಗ ಇದು ಸಣ್ಣ ಉರಿಯಲ್ಲಿಟ್ಟು ಸ್ವಲ್ಪ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾವು ಅದು ಮಿಕ್ಸಿಯಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋದಾ? ಹೌದು. ಓಕೆ. ಗ್ರೈಂಡ್ ಆದರೆ ಒಟ್ಟೊಟ್ಟಿಗೆ ರಬ ಆಗ್ತದೆ? ಹೌದು. ಓಕೆ. ಹಾಗಾದರೆ ನಿಮಗೆ ಮಿಕ್ಸಿ ಬೇಕಲ್ಲ? ಚಿಕ್ಕ ಜಾರ್ ಸಾಕಲ್ಲ? ಸಾಕು. ಇದಕ್ಕೆ ನೀರು ಹಾಕೋದು ಬೇಡ, ಖಾಲಿ ಸ್ವಲ್ಪ ಅದನ್ನೇ. ಈರುಳ್ಳಿ ಮತ್ತು ಗೋಡಂಬಿಯನ್ನು ಮಾತ್ರ ಹಾಕಿದ್ರೆ ಸಾಕಲ್ಲ? ಹೌದು. ನಾವು ಉಪ್ಪೇನು ಹಾಕಿಲ್ಲ ನೋಡಿ, ಆಮೇಲೆ ಹಾಕೊಳ್ಳೋದು. ಅದು ಮತ್ತೆ ಹಾಕ್ಲಿಕ್ಕೆ ಬೇಯಿಸುವಾಗ ಉಪ್ಪು ಹಾಕ್ಬೇಕಂತಿಲ್ಲ. ಏನು ಹಾಕ್ಬೇಕು? ಹೌದು. ಮತ್ತು ಅದು ಬೇಯಲಿಕ್ಕೆ ಕೂಡ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ನೋಡಿ? ಇಲ್ಲ, 2 ನಿಮಿಷ ಜಸ್ಟ್ ಒಂದು ಬಿಸಿ ಆದರೆ ಸಾಕಾಗ್ತದೆ. ಹೌದು. ಓಕೆ. ಸಾಕಾಗುತ್ತಲ್ಲ? ಅದಕ್ಕೆ ನೀರೇ ಹಾಕ್ಲಿಕ್ಕಿಲ್ಲ? ಇಲ್ಲ. ಅದೇ ಬೇಯಿಸಿದಲ್ಲಿ ಈರುಳ್ಳಿಯಲ್ಲಿ ನೀರು ಇರ್ತದೆ. ಓಕೆ.
ಇಷ್ಟೇ, ಏನು ಬೇರೆ ಏನು ಹಾಕ್ಲಿ ಆ್ಯಡ್ ಮಾಡಲಿಕ್ಕಿಲ್ಲ. ಓಕೆ, ಓಕೆ ನೋಡಿ ಸಾಕಾಗುತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಆಗಿದೆಯಲ್ಲ. ಹೌದು. ಈಗ ಇದಕ್ಕೆ ಆ್ಯಡ್ ಮಾಡಿಕೊಡೋದಾ? ಈಗ ಇದು ಫ್ರೈ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಈಗ ಉಪ್ಪು ಹಾಕ್ತಿದ್ರಲ್ಲ, ಕೆಲವೆಲ್ಲ ಈರುಳ್ಳಿ ಹಾಕುವಾಗಲೇ ಉಪ್ಪು ಹಾಕ್ತಾರೆ. ಹೌದು. ನೀವು ಮಾತ್ರ ಸ್ಪೆಷಲ್ಲಾಗಿ ಆಮೇಲೆ ಹಾಕ್ತಿದ್ದೀರಾ. ಓಕೆ, ನಿಮ್ಮ ಮನೆಯಲ್ಲೆಲ್ಲ ಈ ಥರದ್ದೆಲ್ಲ ಇಷ್ಟನ ಹೇಗೆ ಮಕ್ಕಳಿಗೆಲ್ಲ? ಹೌದು, ಚಪಾತಿ ಮಾಡಿದರೆ ಹಾಂ, ಈ ಥರದ್ದೆಲ್ಲ ಇದ್ದೇ ಇರುತ್ತಲ್ಲ. ಈಗ ಇದಕ್ಕೆ ನಾನದವರ ಮಸಾಲ ಹಾಕಿ. ನಾನ ಮಸಾಲ ಬೇಕಲ್ಲ. ನಾನ ಮಸಾಲ ಇಲ್ಲದಿದ್ದರೆ ಅಡುಗೆ ಇಲ್ಲಲ್ಲ. ಓಕೆ, ನಾನ ಮಸಾಲ ಒಂದೆಷ್ಟು? ಅರ್ಧ ಸ್ಪೂನ್ ಸಾಕು. ಸಾಕಾ? ಓಕೆ, ನಾನ ಮಸಾಲೆ ಇದ್ದರೆ ವೆಜ್ ಕೂಡ ಸೂಪರ್ ಆಗ್ತದೆ, ನಾನ್ ವೆಜ್ ಕೂಡ ಸೂಪರ್ ಆಗುತ್ತೆ. ಎಲ್ಲ ಮಿಕ್ಸ್ ಆಗಿರೋ ಕಾರಣ ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಹೌದು, ಬೇಗ ಕೂಡ ಆಗ್ತದೆ. ಬೇಗ ಆಗ್ತದೆ, ರಾಪ್ ಆಗ್ತದೆ. ಈಗ ಈರುಳ್ಳಿ ಮತ್ತು ಕ್ಯಾಶ್ಯೂ ರುಬ್ಬಿದ ಪೇಸ್ಟ್ ಹಾಕ್ತಿದ್ದೇನೆ. ಇದರಲ್ಲೇ ಇರುವುದಲ್ಲ ಈಗ. ಹೌದು, ನಾವು ಏನು ಟೇಸ್ಟ್ ಮಾಡ್ಕೊಂಡಿದ್ದೇವೆ ಅದೇ ಟೇಸ್ಟ್ ಕೊಡೋದು. ಹೌದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? ಸಾಕು. ಇದೀಗ ಆಲ್ಮೋಸ್ಟ್ ಹೌದು ರೆಡಿ ಅಂತೇಳಿ ಹೇಳ್ಬೋದು. ಒಂದೆರಡು ಕುದಿ ಬಂದರೆ ಈಗ ರೆಡಿ ಅಂತೆಲ್ಲ. ಹೌದು, ಬೇಗ ಆಗ್ತದೆ. ಬೇಗ ಆಗ್ತದೆ. ಹೌದು. ನಮ್ಗೆ ಇದಕ್ಕೆಲ್ಲ ಏನು ಪನ್ನೀರೆಲ್ಲ ಆ್ಯಡ್ ಮಾಡ್ಬೋದಾ? ಹೇಗೆ ಮಾಡ್ಬೋದು, ಚೆನ್ನಾಗಿರ್ಬೋದಲ್ಲ ಪನ್ನೀರೆಲ್ಲ ಆ್ಯಡ್ ಮಾಡಿದರೆ? ಇಲ್ಲಾಂದರೆ ಹೀಗೆ ಸಾಕು ಅಂತೇಳಿ. ಎಕ್ಸ್ಟ್ರಾ ಬೇಕಿದ್ರೆ ಪನ್ನೀರ್ ಆ್ಯಡ್ ಮಾಡ್ಬೋದು. ಪನ್ನೀರ್, ಕ್ಯಾಪ್ಸಿಕಮ್ ಎಲ್ಲ ಕ್ಯಾಪ್ಸಿಕಮ್ ಹಾಕ್ಬೋದು. ಹೌದು ಹೌದು. ಮತ್ತು ಈ ಥರ ಕ್ಯಾಶ್ಯೂನ ಮಿಕ್ಸ್ ಮಾಡಿ ಹಾಕಿದರೆ ಅದು ಗ್ರೇವಿ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ನಾವು ನಾರ್ಮಲ್ ಪದಾರ್ಥಕ್ಕೆ, ಚಿಕನ್ ಪದಾರ್ಥಕ್ಕೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಈ ತೆಂಗಿನಕಾಯಿ ಎಲ್ಲ ಇಲ್ಲದವರು ಈ ಥರ ಕ್ಯಾಶ್ಯೂನೆಲ್ಲ ಹಾಗೆ ಆಗ್ತದೆ. ಈಗ ಕಸ್ತೂರಿ ಮೆಂತೆ. ಕಸೂರಿ, ಓಕೆ. ಟೇಸ್ಟಿಗೆ ಪರಿಮಳ. ಹೌದು, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು, ಓಕೆ. ಗ್ಯಾಸ್ ಫಾಸ್ಟ್ ಇರಲಿ. ಆಯ್ತಿದ್ದು ಬೇಗ ಆಗ್ತದೆ. ಹೌದು. ನೀರು ಬೇಕಾದ್ರೆ ಸ್ವಲ್ಪ ತೆಳು ಮಾಡ್ಬೋದು, ಇಲ್ಲದ್ರೆ ಇಷ್ಟು ಬೇಕಾದ್ರೆ ಚೆನ್ನಾಗಿರುತ್ತೆ. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೊಂಡ್ರೆ ಬೆಟರ್. ಅದು ರುಬ್ಬಿದ ಪೇಸ್ಟ್ ಉಂಟಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ. ಓಕೆ ಓಕೆ. ಈಗ ಬಟರ್ ಹಾಕ್ತಿದ್ದೇನೆ. ಬಟರ್ ಹಾಕ್ತಿದ್ದೀರಾ? ಬೆಣ್ಣೆ ಮತ್ತು ಏನು ತುಪ್ಪ ಹಾಕಿದ್ದೀವಿ ನಾವು, ಕೇಸರಿ ಅವ್ರದ್ದು ಟೇಸ್ಟ್ ಆಗಬೇಕಲ್ಲ. ಕ್ಯಾಶ್ಯೂ ಕೂಡ ಹಾಕಿದ್ದೀವಿ. ಹೌದು. ಈಗ ಫ್ರೈ ಮಾಡಿದ ಕ್ಯಾಶ್ಯೂ ಹಾಕ್ತಿದ್ದೇನೆ. ಫೈನಲ್ ಟಚ್ ಕೊಡ್ತಾ ಇದ್ದೀರಲ್ಲ? ಹೌದು. ಓಕೆ. ನೀರು ಹಾಕೊಳ್ಳೋದಾ? ಸ್ವಲ್ಪ ಬೇಕಾದ್ರೆ ಹಾಕ್ಬೋದು, ಇಷ್ಟ ಇದ್ದರೆ ಚೆನ್ನಾಗಿರುತ್ತಾ? ಓಕೆ. ನಿಮ್ಮ ಮನೆಯಲ್ಲೆಲ್ಲ ಇಷ್ಟು ದಪ್ಪ ಇರುತ್ತೆ? ಸ್ವಲ್ಪ ತೆಳುಬೇಕಾದ್ರೆ ಮಾಡೋದು. ಆಯಿತು, ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡೋದಲ್ಲ? ಎಸ್. ಇನ್ನೂ ಡೈರೆಕ್ಟ್ ಸರ್ವ್ ಮಾಡ್ಕೊಳ್ಳೋದಲ್ಲ? ಓಕೆ. ಇದೀಗ ಆಗಿದೆ. ಓಕೆ, ಪ್ಲೇಟ್ ಅಂತೂ ರೆಡಿ ಆಗಿದೆ ನೋಡಿ. ಹೌದು. ನೀವು ಜೊತೆಗೆ ಚಪಾತಿ ಕೂಡ ತಂದಿದ್ರಿ ಈಗ. ಹೌದು. ಈಗ ಇದಕ್ಕೆ ಮೇಲ್ಗಡೆಯಿಂದ ಫ್ರೈ ಮಾಡಿದ ಗೇರು ಬೀಜ ಹಾಕ್ತಿದ್ದೇನೆ. ಓಕೆ. ಮತ್ತು ಕೊತ್ತಂಬರಿ ಸೊಪ್ಪು. ಚಪಾತಿ ಒಟ್ಟಿಗೆ ಕಾಜು ಮಸಾಲ ರೆಡಿ. ಕಾಜು ಮಸಾಲ ರೆಡಿ ನೋಡಿ. ನೀವು ಮಸಾಲ ಮೇಲೆ ಕೂಡ ಎಕ್ಸ್ಟ್ರಾ ಏನು ಗೋಡಂಬಿ ಎಲ್ಲ ಹಾಕಿ ಕೊಟ್ಟ ಕಾರಣ ಉಂಟಲ್ಲ, ಅದನ್ನು ಹಾಗೇ ತಗೊಳ್ಬೋದು. ಚಪಾತಿ ಕೂಡ ಬೇಕು ಅಂತಿಲ್ಲ, ಬಟ್ ಚಪಾತಿಗೆ ಟೇಸ್ಟ್ ಅಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಚಪಾತಿ ಕೂಡ ಗಮ್ಮತ್ತಾಗಿ ತಂದಿದ್ದೀರಾ. ಟೇಸ್ಟ್ ನೋಡೋಲ್ಲ ಆದರೆ ಈಗ. ಓಕೆ, ಮಮತಾ ಸಾಕಾಗಿರುವಂತಹ ಕಾಜು ಮಸಾಲ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಚಪಾತಿ ಕೂಡ ಗಮ್ಮತ್ತಾಗಿ ತಂದಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬ. ಕಾಜು ಮಸಾಲ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ನೀರಿನಲ್ಲಿ 2 ಈರುಳ್ಳಿ, ಅರ್ಧ ಕಪ್ನಷ್ಟು ಗೋಡಂಬಿ ಹಾಕಿ ಬೇಯಿಸಿ ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಜೀರಿಗೆ, ಪುಲಾವ್ ಎಲೆ, ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು,
ಚಿಕನ್ ಮಸಾಲಾ ಪುಡಿ, ರುಬ್ಬಿದ ಈರುಳ್ಳಿ ಪೇಸ್ಟ್ ಹಾಕಿ ಹುರಿಯುತ್ತಾ ಬೇಯಿಸಿ. ಮಸಾಲೆ ಬೆಂದ ನಂತರ 1 ಚಮಚದಷ್ಟು ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಹುರಿದಿಟ್ಟ ಗೋಡಂಬಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಕಾಜು ಮಸಾಲ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.